ದೇಶದ 78ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಬೆಳೆಯುವ ಮನಸ್ಸುಗಳಲ್ಲಿ, ಮಕ್ಕಳ ಮನಸ್ಸುಗಳಲ್ಲಿ ದೇಶಪ್ರೇಮ ಮತ್ತು ರಾಷ್ಟ್ರೀಯ ವಿಚಾರಧಾರೆಗಳನ್ನು ಅಚ್ಚಳಿಯದೆ ಉಳಿಯುವಂತೆ ಮತ್ತು ಅದು ಉಳಿದು ಬೆಳೆಯುವಂತೆ ಮಾಡೋ ನಿಟ್ಟಿನಲ್ಲಿ ನಾವು ಈ ಜಾಥವನ್ನು, ಮಾನವ ಸರಪಳಿಯನ್ನು ಹಮ್ಮಿಕೊಂಡಿದ್ದೇವೆ. ಮಾತ್ರವಲ್ಲದೆ ನಮ್ಮ ದೇಶದ ಆಚಾರ ವಿಚಾರಗಳು, ಸಂಸ್ಕೃತಿ ಸಂಸ್ಕಾರಗಳು ಇವುಗಳೆಲ್ಲವೂ ಕೂಡ ಮಕ್ಕಳಲ್ಲಿ ಮೂಡಿ ಬೆಳೆದು ಬರಬೇಕು ಎಂಬುದು ನಮ್ಮ ಆಶಯ ಆಗಿದೆ. ಜೊತೆಯಲ್ಲಿ ಎಲ್ಲವುದನ್ನು ಉಳಿಸಿ ಬೆಳೆಸುವಂಥ ಮನಸ್ಥಿತಿ ಮಕ್ಕಳಲ್ಲಿ ಮೂಡಬೇಕು ಎಂಬ ದೃಷ್ಟಿಯಿಂದ ಇದನ್ನು ಆಯೋಜಿಸಿಕೊಂಡಿದ್ದೇವೆ. ನಮಸ್ತೆ, ನಾನು ಡಾಕ್ಟರ್ ಶಿವಪ್ರಕಾಶ್, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷ. ನಮ್ಮ ಸಂಸ್ಥೆಯಲ್ಲಿ ಈ ತೆಂಕಿಲ ಕ್ಯಾಂಪಸ್ಸಿನ 4 ಸಂಸ್ಥೆಗಳ ಪರವಾಗಿ ಇವತ್ತು ನಾವು ಇಲ್ಲಿ 78ನೇ ಉತ್ಸವವನ್ನು ಬಹಳ ವೈಭವದಿಂದ, ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳಿಗಾಗಿ ನಮ್ಮ ಒಂದು ಹಿಂದೂ ಸಂಸ್ಕೃತಿಯ, ನಮ್ಮ ಭಾರತೀಯತೆಯ ಬಗ್ಗೆ ಒಂದು ಅರಿವನ್ನು ಉಂಟು ಮಾಡುವ ಸಲುವಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಉತ್ತಮ ಕಾರ್ಯಕ್ರಮವನ್ನು, ಮಾನವ ಸರಪಳಿ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದು ನಮ್ಮ ಮುಖ್ಯ ವಿವೇಕಾನಂದ ವಿದ್ಯಾವರ್ಧಕ ಸಂಘ ನೆಹರು ನಗರ ಆ ಕ್ಯಾಂಪಸ್ಸಿನ ಎಲ್ಲ ವಿದ್ಯಾಸಂಸ್ಥೆಗಳ ಮಕ್ಕಳು ಹಾಗೂ ಈ ತೆಂಕಿಲ ಕ್ಯಾಂಪಸ್ಸಿನ ವಿದ್ಯಾಸಂಸ್ಥೆಗಳ ಎಲ್ಲ ಮಕ್ಕಳು ಸೇರಿಕೊಂಡು ಈ ಬೈಪಾಸ್ನಿಂದ ಅಲ್ಲಿ ನೆಹರು ನಗರದವರೆಗೆ ಮಾನವ ಸರಪಳಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಈ ಮಾನವ ಸರಪಳಿ ಮಾಡುವ ಕಾರ್ಯಕ್ರಮದ ಉದ್ದೇಶ ಏನು ಅಂತೇಳಿದರೆ, ನಮ್ಮ ಹಿಂದೂಗಳಲ್ಲಿ ಒಂದು ಒಗ್ಗಟ್ಟನ್ನು ಮೂಡಿಸುವಂಥದ್ದು ಮತ್ತು ನಮ್ಮ ಭಾರತ ದೇಶದ ಬಗ್ಗೆ ಒಂದು ರಕ್ಷಣೆಯ ಬಗ್ಗೆ ನಮ್ಮ ಮಕ್ಕಳಿಗೆ ಒಂದು ತಿಳಿ ಹೇಳಬೇಕಾಗಿತ್ತು. ಈ ಸಂದರ್ಭದಲ್ಲಿ ನಾವು ಈ ಮಾನವ ಸರಪಳಿ ಕಾರ್ಯಕ್ರಮ ಮಾಡಿ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜಕ್ಕೆ, ಈ ದೇಶಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದೇವೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತೇವೆ. ಎಲ್ಲ ಮಕ್ಕಳು ಒಳ್ಳೆಯ ಖುಷಿಯಿಂದ ಭಾಗವಹಿಸಿದ್ದಾರೆ. ಮಾನವ ಸರಪಳಿ ಯಶಸ್ವಿಯಾಗಿದೆ. ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸಲಿಕ್ಕೆ ಇಚ್ಛೆಪಡ್ತೇನೆ. ಜೈ ಹಿಂದ್. ಎಲ್ರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ದೇಶ ಇವತ್ತು 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದೆ. ಬಹಳ ಖುಷಿಯಾಗ್ತಾ ಇದೆ. ಆದರೆ ಅದರ ಜೊತೆಗೆ ನಮ್ಮ ಪ್ರಜಾಪ್ರಭುತ್ವವನ್ನು ಯಾವ ರೀತಿ ನಾವು ರಕ್ಷಣೆ ಮಾಡಬೇಕು, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡದೇ ಇದ್ದರೆ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳೋದು ಇವತ್ತಿನ ಸನ್ನಿವೇಶದಲ್ಲಿ ನಮಗೆ ಬಾಂಗ್ಲಾದ ಮನೆಯ ಕಹಿ ಘಟನೆಯನ್ನು ನೋಡಿದರೆ ಗೊತ್ತಾಗ್ತದೆ. ಅಲ್ಲಿಯ ಪ್ರಜಾಪ್ರಭುತ್ವದ ಒಂದು ಅವನತಿಯಿಂದಾಗಿ ದೇಶದ ಜನ ಅನಾಗರಿಕರ ರೀತಿಯಲ್ಲಿ ಹೊಡೆದಾಡಿಕೊಂಡದ್ದಿರ್ಬೋದು. ಅಲ್ಲಿಯ ಅಲ್ಪಸಂಖ್ಯಾತ ಹಿಂದೂ ಸಮುದಾಯ ಇರ್ಬೋದು, ಸಿಖ್ ಸಮುದಾಯ ಇರ್ಬೋದು, ಹಾಗೆ ಇನ್ನಿತರ ಅಲ್ಪಸಂಖ್ಯಾತ ಸಮುದಾಯದವರ ಮೇಲೆ ದಬ್ಬಾಳಿಕೆ ಮಾಡಿ 500ಕ್ಕಿಂತಲೂ ಹೆಚ್ಚು ಜನರು ಪ್ರಾಣ ಕಳ್ಕೊಂಡಂಥ ಘಟನೆಯನ್ನು ಪ್ರಪಂಚದಲ್ಲಿ ಯಾವ ಸಮುದಾಯದವರು ಕೂಡ ಸರಿಯಾಗಿ ಖಂಡನೆ ಮಾಡಿದ್ದನ್ನು ನಾವು ಗಮನಿಸಲಿಲ್ಲ, ನೋಡಲಿಲ್ಲ. ಯಾಕಂತೇಳಿದರೆ ಅದೊಂದು ಷಡ್ಯಂತರ. ಅದನ್ನು ನಮ್ಮ ಜನತೆಗೆ ಮುಟ್ಟಿಸಬೇಕು. ಭಾರತದಲ್ಲಿ ಇಂಥ ಪ್ರಜಾಪ್ರಭುತ್ವಕ್ಕೆ ಯಾವತ್ತೂ ತೊಂದರೆ ಆಗಬಾರ್ದು. ಪ್ರಜಾಪ್ರಭುತ್ವಕ್ಕೆ ತೊಂದರೆ ಆದರೆ ಏನಾಗ್ತದೆ ಅಂತ ಹೇಳೋದನ್ನು ನಾವು ಕಂಡಿದ್ದೇವೆ. ಅದನ್ನು ನಮ್ಮ ಮಕ್ಕಳ ಗಮನಕ್ಕೆ ತರಬೇಕು ಮತ್ತು ಈ ಮಕ್ಕಳೇ ಮುಂದಿನ ಈ ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿ ದೇಶವನ್ನು ಮುನ್ನಡೆಸಲಿಕ್ಕಿರುವಂಥವರು. ಆದ್ದರಿಂದ ಆ ದೃಷ್ಟಿಯಲ್ಲಿ ಅವರಿಗೆ ಈ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ನಾವಿವತ್ತು ಸ್ವಾತಂತ್ರ್ಯೋತ್ಸವದ ಬಳಿಕ ನಮ್ಮ ನೆಹರು ನಗರದ ಕ್ಯಾಂಪಸ್ಸಿನಿಂದ ತೆಂಕಿಲದ ವಿವೇಕನಗರದ ಕ್ಯಾಂಪಸ್ಸಿನ ತನಕ ವಿದ್ಯಾರ್ಥಿಗಳ ಒಂದು ಸೇರಿಸಿಕೊಂಡು ಮಾನವ ಸರಪಳಿಯನ್ನು ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಪ್ರಜಾಪ್ರಭುತ್ವವನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಿಸಬೇಕು. ಪ್ರತಿಯೊಬ್ಬ ಮಾನವನಿಗೂ ಕೂಡ ಬದುಕುವ ಹಕ್ಕಿದೆ ಅಂತ ಹೇಳೋದನ್ನು ತೋರಿಸಿಕೊಡೋದು ಇದರ ಉದ್ದೇಶ. ಅದರ ಜೊತೆಗೆ ಬಾಂಗ್ಲಾದಲ್ಲಿ ತೊಂದರೆಗೀಡಾದಂತಹ ಯಾವ ಅಲ್ಪಸಂಖ್ಯಾತ ಸಮುದಾಯದ ಹಿಂದೂಗಳಿದ್ದಾರೆ ಅಲ್ಲಿಯ, ಅವರಿಗೆ ನೈತಿಕ ಬೆಂಬಲವನ್ನು ಕೊಡೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಈ ರೀತಿ ಕಾರ್ಯಕ್ರಮದಿಂದಾಗಿ ನಮ್ಮ ದೇಶದಲ್ಲೂ ಕೂಡ ನಾವು ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಎಲ್ಲರೂ ನಮ್ಮ ಜೊತೆ, ದೇಶದ ಎಲ್ಲ ಪ್ರಜೆಗಳು ಕೂಡ ಈ ಒಂದು ನಮ್ಮ ಇವತ್ತು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಇದಕ್ಕೆಲ್ಲರೂ ಬೆಂಬಲ ಸೂಚಿಸಬೇಕು ಮತ್ತು ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸುವ ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಕರೆ ಕೊಡ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ.
ಒಕ್ಕೊರಳಲ್ಲಿ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing opposite Sachin Traders, Main Road, Darbe, Puttur. Contact 8105 973951 9481644951 9663814451 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ